2 ದಶಕಗಳ ಕಾಲ ಪಶ್ಚಿಮ ಘಟ್ಟದಲ್ಲಿ ಬಂದೂಕಿನೊಂದಿಗೆ ಹೆಜ್ಜೆ ಹಾಕಿದ್ದ ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಅಂತ್ಯವಾಗಿದೆ. ಕೂಂಬಿಂಗ್ ಕಾರ್ಯಾಚರಣೆಯ ವೇಳೆ ತಪ್ಪಿಸಿಕೊಳ್ಳಲಾಗದ ವಿಕ್ರಮ್ ಗೌಡ ಎಎನ್ಎಫ್ ಸಿಬ್ಬಂದಿಯ ಗುಂಡಿಗೆ ಬಲಿಯಾಗಿದ್ದರೆ ಆತನ ಸಹಚರರು ಕಾಡಿನಲ್ಲಿ ಕಣ್ಮರೆಯಾಗಿದ್ದಾರೆ. ಇದರೊಂದಿಗೆ ನಕ್ಸಲ್ ಚಳುವಳಿಯ 2ನೇ ಕೊಂಡಿ ಕಳಚಿ ಬಿದ್ದಿದ್ದು ಬಹುತೇಕ ನಕ್ಸಲ್ ಹೋರಾಟವೇ ಅಂತ್ಯವಾದಂತಾಗಿದೆ. ಅನ್ಯಾಯದ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದ್ದ, ಕೈಲಿ ಬಂದೂಕು ಹಿಡಿದು ನ್ಯಾಯಕ್ಕೆ ಬೇಡಿಕೆ ಇಟ್ಟಿದ್ದ, 3 ಬಾರಿ ಬಚಾವಾದ್ರೂ ಗ್ರಾಮದ ಬಳಿಯೇ ಹತನಾದ. ವಿಕ್ರಮ್ ಗೌಡ 2006ರ ಇಸವಿಯಿಂದ ಈ ಹೆಸರು ಕರ್ನಾಟಕ, ಕೇರಳ, ತಮಿಳುನಾಡಿನ ಪೊಲೀಸರ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿರುವಂತಹ ಹೆಸರು. ಪಶ್ಚಿಮ ಘಟ್ಟದಲ್ಲಿ ಗುಂಡಿನ ಮೊರೆತವಾದಾಗಲೆಲ್ಲ ಈ ಹೆಸರು ಪ್ರಮುಖವಾಗಿ ಕೇಳಿಬಂದಿತ್ತು. 2005ರಲ್ಲಿ ನಕ್ಸಲ್ ನಾಯಕ ಸಾಕೇತ್ ರಾಜ್ ಎನ್ಕೌಂಟರ್ ಆದ ಬಳಿಕ ನೇತ್ರಾವತಿ ತಂಡವನ್ನ ಮುನ್ನಡೆಸಿದವನೇ ಈ ವಿಕ್ರಮ್ ಗೌಡ. ಕಲಿತಿರುವುದು ಕೇವಲ 4ನೇ ತರಗತಿಯಾಗಿದ್ರೂ ಸರ್ಕಾರದ ಕಾನೂನುಗಳು ಅರಣ್ಯವಾಸಿಗಳಿಗೆ ಮಾರಕ ಅಂತ ಹೋರಾಟ ಮಾಡಿದವ. ಪಶ್ಚಿಮ ಘಟ್ಟದಲ್ಲಿ ನಕ್ಸಲ್ ಹೋರಾಟದ ಸಂದರ್ಭದಲ್ಲಿ 10ರಿಂದ 13 ಜನ ಬಂದೂಕು ಕೈಗೆತ್ತಿಕೊಂಡಿದ್ದರಾದರೂ ಪೊಲೀಸರ ಕಾರ್ಯಾಚರಣೆಯಿಂದ ಆ ಸಂಖ್ಯೆ 9ಕ್ಕೆ ಬಂದು ನಿಂತಿತ್ತು. ಈ ವೇಳೆ ಪೊಲೀಸರನ್ನ ಇನ್ನಿಲ್ಲದಂತೆ ಕಾಡಿದ್ದ ವಿಕ್ರಮ್ ಗೌಡ ನೇತೃತ್ವದ ನೇತ್ರಾವತಿ ನಕ್ಸಲರ ತಂಡ ಅದೆಷ್ಟೋ ಬಾರಿ ಪೊಲೀಸರಿಗೆ ಮುಖಾಮುಖಿಯಾದ್ರೂ ಕೂದಳಲಿಯಲ್ಲಿ ವಿಕ್ರಮ್ ಗೌಡ ತಪ್ಪಿಸಿ ಜೀವ ಉಳಿಸಿಕೊಂಡಿದ್ದ. ಆದ್ರೆ ಈ ಬಾರಿ ಆತನ ಅದೃಷ್ಟ ಕೈಕೊಟ್ಟಿದ್ದು ತನ್ನ ಗ್ರಾಮದ ಬಳಿಯಲ್ಲಿಯೇ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ. ತಾಯಿ, ಓರ್ವ ಸಹೋದರಿ ಮತ್ತೋರ್ವ ಸಹೋದರನಿದ್ರೂ ಕಾಡು ಸೇರಿದ್ದ ವಿಕ್ರಮ್ ಗೌಡ ತಾಯಿ ಸತ್ತಾಗಲೂ ಬಂದಿರಲಿಲ್ಲ. ಹಾಗಂತ ಅಣ್ಣನ ಮೇಲಿನ ಪ್ರೀತಿಯನ್ನ ಒಡ ಹುಟ್ಟಿದವರು ಕಳ್ಕೊಂಡಿಲ್ಲ. ಹೀಗಾಗಿ ಎನ್ಕೌಂಟರ್ಗೆ ಬಲಿಯಾದ ವಿಕ್ರಮ್ ಗೌಡನ ಮೃತದೇಹವನ್ನ ಪಡೆದು ಆತನ ಸ್ವಂತ ಜಮೀನಿನಲ್ಲೇ ಅಂತ್ಯಕ್ರಿಯೆ ಮಾಡಿದ್ದಾರೆ. ಮನೆಯಲ್ಲಿ ತಕೊಂಡೋಗಿ ಎಲ್ಲಿ ಮಾಡೋದು ಅಂತ ಅವ್ರು ಮಾಡಿದೆಲ್ಲ ಮನೆ ಜಾಗ ಎಲ್ಲ ಅಲ್ಲಿ ಉಂಟಲ್ಲ, ಮೊದಲಿಂದ ಇದ್ದದಲ್ಲ, ಎಲ್ಲಿ ಮಾಡುವಂತ ಅನಾಥಸವಾಗಿ ಯಾಕೆ ಸುಡಬೇಕು ಅಂತ ಎಷ್ಟೊತ್ತಿಗೆ ಇರ್ಲಿಲ್ಲ. ಮನೆ ಬಿಟ್ಟು ಹೋಗಿದ್ದೇವೆ ಹಾಗೆಂತ ಅಣ್ಣ ಮತ್ತೆ ನಾನು ಮಾತಾಡಿದ್ದು ಅಲ್ಲಿ ಮಾಡೋದು ಅಂತ ಇತ್ತು. ಮತ್ತೆ ಹಾಗೆ ಎಲ್ಲ ಮಾತಾಡಿ ಎಲ್ಲಂತ ಮಾಡೋದು ಏನಿಂತವ್ರ ಹತ್ರ ಕೇಳಿ ಎಲ್ಲ ನಾವೆಲ್ಲ ಹುಟ್ಟಿ ದೊಡ್ಡವರಾಗಿದ್ದ ಜಾಗ, ಎಲ್ಲರೂ ನಾವು ಅಮ್ಮ ಇದ್ದ ಜಾಗ, ನಾವು 3 ಜನ ಅಲ್ಲೇ ಇದ್ದ ಜಾಗ. ನಾವೆಲ್ಲ ನಮ್ಗೆ ಗೊತ್ತಿರೋದು, ನಾವು ಮದುವೆ ಆಗಿದ್ದ ಮೊದಲೆಲ್ಲ ಮನೆಯಲ್ಲಿ ಇದ್ದಿದ್ದು ಅಷ್ಟು ಮಾತ್ರ ಗೊತ್ತಿರೋದು, ಮತ್ತೆ ಏನು ಗೊತ್ತಿಲ್ಲ ನಮಗೆ. ಅಸಲಿಗೆ ವಿಕ್ರಮ್ ಗೌಡ ನಕ್ಸಲ್ ಆಗಲು ಅಂದಿದ್ದ ಪೊಲೀಸ್ ವ್ಯವಸ್ಥೆಯೇ ಕಾರಣ ಅಂತ ಸ್ಥಳೀಯರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ. ಸಾಕೇತ್ ರಾಜ್ ಬಗ್ಗೆ ಮಾಹಿತಿ ಪಡೆಯಲು ಕಾಡಿಗೆ ಕಾಡುತ್ಪತ್ತಿ ಸಂಗ್ರಹಿಸಲು ಹೋಗ್ತಾ ಇದ್ದ ವಿಕ್ರಮ್ ಗೌಡನನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ರಂತೆ. ಹಾಗಾಗಿ ಪದೇ ಪದೇ ಪೊಲೀಸರು ವಿಚಾರಣೆಯ ನೆಪದಲ್ಲಿ ಹಿಂಸೆ ಮಾಡ್ತಾರೆ ಎಂಬ ಕಾರಣದಿಂದ ಆತ ಊರು ಬಿಟ್ಟ ಅನ್ನೋ ಆರೋಪ ಇದೆ. ಹಾಗಂತ ಊರಲ್ಲಿದ್ದಾಗಲೂ ಅವ್ಯವಸ್ಥೆಯ ವಿರುದ್ಧ ವಿಕ್ರಮ್ ಗೌಡ ಧ್ವನಿ ಎತ್ತಿ ಹೋರಾಟಕ್ಕೆ ಧುಮುಕುತ್ತಿದ್ದ ಎಂಬುದೇ ಪೊಲೀಸರ ಆ ಅನುಮಾನಕ್ಕೆ ಕಾರಣ ಆಗಿತ್ತು. ಆದ್ರೆ ವಿಪರ್ಯಾಸ ಅಂದ್ರೆ ನಾಡು ಬಿಟ್ಟು ಕಾಡು ಸೇರಿದ್ದ ವಿಕ್ರಮ್ ಗೌಡ ಬಂದೂಕು ಕೈಗೆತ್ತಿಕೊಂಡು ಕಾನೂನು ಉಲ್ಲಂಘನೆ ಮಾಡಿದ್ದ. ಹೀಗಾಗಿ ಆತನ ವಿರುದ್ಧ ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯದಲ್ಲಿ ಹಲವಾರು ಕೇಸು ದಾಖಲಾಗಿತ್ತು. ಅಷ್ಟೇ ಅಲ್ಲದೆ ವಿಕ್ರಮ್ ಗೌಡನ ತಲೆಗೆ ಸರ್ಕಾರಗಳು ಬಹುಮಾನ ಕೂಡ ಘೋಷಣೆಯನ್ನ ಮಾಡಿತ್ತು. ಆದ್ರೆ ಇದೀಗ ವಿಕ್ರಮ್ ಗೌಡ ನಕ್ಸಲ್ ನಿಗ್ರಹ ಪಡೆಯ ಕಾರ್ಯಾಚರಣೆಯಲ್ಲಿ ಹತನಾಗಿದ್ದಾನೆ. ಆದ್ರೆ ಊರಿನ ಜನ ಆತನ ಮೇಲೆ ಈಗಲೂ ಪ್ರೀತಿ ಇಟ್ಕೊಂಡಿದ್ರು ಅನ್ನೋದು ಆತನ ಅಂತ್ಯ ಸಂಸ್ಕಾರದ ವೇಳೆ ಗೊತ್ತಾಗಿದೆ. ನಾಡಪಾಲ್ ಗ್ರಾಮ ಕೂಡಲು ಮನೆಯಲ್ಲಿ ಮಾಡೋದಂತ ನಿರ್ಧಾರ ಮಾಡಿ ಅದೆಲ್ಲ ಉಂಟು, ಜಾಗ ವ್ಯವಸ್ಥೆ ಅವ್ರದ್ದು ಅಲ್ಲಿ ಮನೆಯೆಲ್ಲ ಉಂಟು. ಮನೆ ಇಲ್ಲ ಅಷ್ಟೇ, ಮನೆ ಕಿತ್ತಿದ್ದೇವೆ. ಆದರೆ ಅಲ್ಲೇ ಇದೊಂದು ಮಾಡಿ ಕೆಲಸ ಅಲ್ಲೇ ಮಾಡೋದು ಅಂತ ಎಲ್ಲ ಕೊನೆಯ ಕಾರ್ಯಕ್ರಮ ಅಲ್ಲೇ ಮಾಡೋದು. ಚರ್ಚೆ ಅಂತೇಳಿಲ್ಲ, ಅವರು ಸ್ವಂತ ಮನೆ ಎಲ್ಲ ಜಾಗ ಅವರೇ ಮಾಡಿಟ್ಟಿದ್ದೆಲ್ಲ ಇತ್ತಲ್ಲ, ಯಾಕೆ ಹಾಗೆ ಹೊರಗಡೆ ಮಾಡೋದು, ಅಲ್ಲೇ ಮಾಡಿಬಿಡು ಅಂತ ಅಕ್ಕ ಮತ್ತು ಅವ್ರ ತಂಗಿ ಮತ್ತು ಅವರು ತಮ್ಮ ಡಿಸೈಡ್ ಮಾಡಿ ಹೇಳಿದ್ರು, ಹೀಗೆ ಹೇಳಿ ಮಾಡುವ. ವಿಕ್ರಮ್ ಗೌಡ ನಕ್ಸಲ್ ಚಳವಳಿಯ ಮೂಲಕ ನಡೆಸಿದ ಹೋರಾಟದ ಫಲವಾಗಿ ಕಳೆದ 2 ದಶಕದಲ್ಲಿ ಅರಣ್ಯವಾಸಿಗಳಿಗೆ ಹಲವು ಮೂಲಭೂತ ಸೌಕರ್ಯ ಸಿಕ್ಕಿದೆ. ಸರ್ಕಾರ ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ಹಲವಾರು ವಿಶೇಷ ಪ್ಯಾಕೇಜ್ಗಳನ್ನು ನೀಡಿದೆ.
ಆದರೆ ಕಳೆದ 12 ವರ್ಷಗಳಿಂದ ಇದರ ಸದ್ದಡಗಿದ ಕಾರಣ ಈ ವಿಶೇಷ ಪ್ಯಾಕೇಜ್ಗಳು ಕೂಡ ನಿಂತು ಹೋಗಿದೆ. ಅದೇನೇ ಇದ್ರೂ ಕಾನೂನು ಕೈಗೆತ್ತಿಕೊಂಡಿದ್ದ ನಕ್ಸಲ್ ನಾಯಕರ ಅಂತ್ಯದೊಂದಿಗೆ ಪಶ್ಚಿಮ ಘಟ್ಟದ ಅರಣ್ಯದಲ್ಲಿ ನಕ್ಸಲರ ಹೆಜ್ಜೆ ಗುರುತು ಅಳಿಸಿ ಹೋಗಿರುವುದು ಖಚಿತವಾಗಿದೆ. ಬ್ಯೂರೋ ರಿಪೋರ್ಟ್, ನಮಕುಂಡ ನ್ಯೂಸ್ 24/7.